ಹಾಗೂ ಪ್ರಾಣಿ ಪಕ್ಷಿಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಮನುಷ್ಯ ತನ್ನ ಬದುಕಿನಲ್ಲಿ ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿಗಳಿಂದ ದೂರ ಸರಿದರೆ ವಿಕೋಪ ಸೃಷ್ಟಿಯಾಗುತ್ತದೆ. ಪ್ರಕೃತಿಯ ಕೊಡುಗೆಯಾಗಿರುವ ಜೀವರಾಶಿಗಳಿಗೂ ಮನುಷ್ಯನಂತೆ ಬೆರೆತು ಬದುಕುವ ಹಕ್ಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಹೇಳಿದರು. ಪುತ್ತೂರಿನಲ್ಲಿ ಆರ್ಐಡಿಎಫ್ ಯೋಜನೆಯಡಿ ನಿರ್ಮಿಸಲಾದ ಪುತ್ತೂರು ಪಶು ಆಸ್ಪತ್ರೆಯ ನೂತನ ಕಟ್ಟಡವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಗೋವುಗಳ ತಳಿಗಳ ಪ್ರದರ್ಶನ ಸ್ಪರ್ಧೆಗಳು ಬಹಳ ಕಡಿಮೆಯಾಗಿವೆ. ಮತ್ತೆ ಪಶು ಇಲಾಖೆ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ಜನತೆ ಮತ್ತು ಪ್ರಾಣಿ ಪಕ್ಷಿಗಳ ಬಾಂಧವ್ಯಕ್ಕೆ ಬೆಸುಗೆ ಹಾಕಬೇಕು. ಯುವ ಜನತೆಯಲ್ಲಿ ಪ್ರಾಣಿ ಸಂಕುಲದ ಬಗ್ಗೆ ಪ್ರೀತಿ ಮೂಡಿಸುವ ಕೆಲಸ ನಡೆಯಬೇಕಾಗಿದೆ ಎಂದು ಹೇಳಿದರು. ಇವತ್ತು ಜನಸಾಮಾನ್ಯರಿಗೆ ಇವತ್ತು ಸಮಾಜದಲ್ಲಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಇವತ್ತು ಪಶುಗಳು ಮತ್ತು ಪ್ರಾಣಿಗಳಿಗೆ ಹಕ್ಕಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಸರ್ಕಾರ ಯಾವ ರೀತಿ ಜನಸಾಮಾನ್ಯ ಬೇರೆ ಬೇರೆ ಕಾರ್ಯ ಕೊಡ್ತದೆ ಅದೇ ರೀತಿ ನಮ್ಮ ಪ್ರಾಣಿಗಳು ಪಶುಗಳು ಇನ್ನಿತರ ಎಲ್ಲ ನಮ್ಮ ಆ ಜೀವಿಗಳು ಏನಿದೆ ಅದಕ್ಕೆ ಕೂಡ ಆ ಜೀವಿಸುವಂಥ ಅವಕಾಶ ಮತ್ತು ಬೇರೆ ಬೇರೆ ಯೋಜನೆಗಳು ರೂಪಿಸಲಿಕ್ಕೆ ನಾವು ಇವತ್ತು ಬೇರೆ ಬೇರೆ ಕಾರ್ಯ ಹಮ್ಮಿಕೊಂಡಂಥ ಸಂದರ್ಭ. ಅನಂತರ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ರೈತನಿಗೆ ಮತ್ತು ಆತನ ಕೃಷಿ ಬದುಕಿಗೆ ನೆಮ್ಮದಿ ನೀಡುವ ಆಲಯ ಪಶು ಆಸ್ಪತ್ರೆ. ದೇಶದಲ್ಲಿ ಕೃಷಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಕ್ರಾಂತಿಯೇ ಆಗಿದೆ. ಗೋವು ಮತ್ತು ರೈತ ದೇಶದ ಸಂಪತ್ತು. ಹಾಗಾಗಿ ಗೋವು ಮತ್ತು ರೈತರು ನೆಮ್ಮದಿಯಿಂದ ಇರಬೇಕೆಂಬುದು ಎಲ್ಲರ ಆಶಯ ಎಂದರು. ರೈತನಿಗೆ ಒಂದು ನೆಮ್ಮದಿಯ ಬದುಕನ್ನು ಕೊಡುವಂತ ಒಂದು ಆಲಯ ಇದು ಅಂತ ಹೇಳ್ತಾ ಇದ್ದೆ ನಾನು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಕೃಷಿಕ ನೆಮ್ಮದಿಯಿಂದ ಇರಬೇಕೆನ್ನುವಂಥದ್ದೇ ಈ ದೇಶದ ಎಲ್ಲ ಜನರ ಆಸೆ ಅಭಿಲಾಷೆ. ಇವತ್ತು ಒಬ್ಬ ಕೃಷಿಕ ಸ್ವಾಭಿಮಾನದ ಬದುಕನ್ನು ಮಾಡಬೇಕಿದ್ರೆ ಬಹುಶಃ ಸ್ವಾತಂತ್ರ್ಯ ಸಿಗುವಾಗ ಈ ದೇಶದ ಪ್ರಧಾನಿಗಳಂತ ಜವಾಹರ್ಲಾಲ್ ನೆಹರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಭವಾನಿ ಚಿದಾನಂದ್, ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನಿತಾ ಹೇಮನಾಥ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಯನಾ ಜಯಾನಂದ್, ಪ್ರಮೀಳಾ ಜನಾರ್ದನ್, ಜಿಲ್ಲಾ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಉಪನಿರ್ದೇಶಕ ಡಾಕ್ಟರ್ ಎಸ್ ಮೋಹನ್ ಮೊದಲಾದವರು ಈ ಸಂದರ್ಭ ಪಾಲ್ಗೊಂಡಿದ್ರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.